ಮುಂಗಾರು ಅವಧಿಯಲ್ಲಿ ಆಳ ಸಮುದ್ರ ಯಾಂತ್ರೀಕೃತ ಮೀನುಗಾರಿಕೆಯ ನಿಷೇಧದ ಅವಧಿಯನ್ನು ಜೂನ್ 14ರವರೆಗೆ ಕೇಂದ್ರ ಸರ್ಕಾರ ಮುಂದೂಡಿದ್ರು. ಅದರ ಪ್ರಯೋಜನ ಮೀನುಗಾರರಿಗೆ ಸಿಗುವಂತದ್ದು ಅನುಮಾನ. ಯಾಕೆ ಅಂದ್ರೆ ಮೇ 31ರಿಂದ ಅಂದ್ರೆ ಇವತ್ತಿನಿಂದ ಜೂನ್ 4ರವರೆಗೆ ಅರಬ್ಬಿ ಸಮುದ್ರದ ಆಗ್ನೇಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಯುಭಾರ ಕುಸಿತವಾಗುವಂತಹ ಸಂಭವ ಇರೋದ್ರಿಂದ ಮೀನುಗಾರರು ಮೀನುಗಾರಿಕೆ ನಡೆಸೋದಿಕ್ಕೆ ಸಮುದ್ರಕ್ಕೆ ತೆರಳದಂತೆ ಹಾಗೂ ಮೀನುಗಾರಿಕೆಗೆ ತೆರಳಿರುವಂತಹ ಎಲ್ಲ ಮೀನುಗಾರಿಕಾ ಬೋಟ್ಗಳು ಕೂಡಲೇ ದಡ ಸೇರುವಂತೆ ಮೀನುಗಾರಿಕಾ ಇಲಾಖೆ ಈಗ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ನಿಷೇಧ ಅವಧಿಯನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಅದರಂತೆ ಕರಾವಳಿಯಲ್ಲಿ ಯಾವುದೇ ಬಲೆಗಳನ್ನು ಅಥವಾ ಸಾಧನಗಳನ್ನು ಉಪಯೋಗಿಸಿ ಎಲ್ಲ ಯಾಂತ್ರೀಕೃತ ದೋಣಿಗಳ ಮುಖಾಂತರ ಹಾಗೂ 10 HP ಸಾಮರ್ಥ್ಯಕ್ಕಿಂತ ಮೇಲ್ಪಟ್ಟ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರಗಳನ್ನು ಅಳವಡಿಸಿರುವಂತಹ ಸಾಂಪ್ರದಾಯಿಕ ದೋಣಿಗಳ ಮುಖಾಂತರ ಕೈಗೊಳ್ಳುವಂತಹ ಮೀನುಗಾರಿಕೆಯನ್ನ ಜೂನ್ 15ರಿಂದ ಜುಲೈ 31ರವರೆಗೆ ಸೇರಿ ಒಟ್ಟು 47 ದಿನಗಳ ನಿಷೇಧವನ್ನ ಹೇರಿ ಆದೇಶವನ್ನ ಹೊರಡಿಸಿತ್ತು. ಅಂದ್ರೆ ಜೂನ್ 14ರವರೆಗೆ ಒಂದು ಹೆಚ್ಚುವರಿ ಅವಕಾಶಗಳು ಲಭಿಸುತ್ತೆ ಎನ್ನುವಂತಹ ನಿರೀಕ್ಷೆಗಳು ಕರಾವಳಿಯ ಮೀನುಗಾರರಲ್ಲಿ ಇತ್ತು. ಆದರೆ ಇದೀಗ ವಾಯುಭಾರ ಕುಸಿತ ಉಂಟಾಗುವಂತಹ ಪರಿಣಾಮ ಮೀನುಗಾರಿಕಾ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಜೂನ್ 4ರವರೆಗೆ ಯಾರು ಕೂಡ ಕಡಲಿಗೆ ಇಳಿಯಬಾರದು ಮೀನುಗಾರಿಕೆ ನಡೆಸುವಂಥ ನಿಟ್ಟಿನಲ್ಲಿ. ಮತ್ತು ಈಗಾಗಲೇ ಮೀನುಗಾರಿಕೆಗೆ ತೆರಳಿರುವಂತಹ ಬೋಟುಗಳು ಕೂಡ ವಾಪಸ್ ಬರಬೇಕು ಎನ್ನುವಂತಹ ನಿರ್ದೇಶನವನ್ನು ಕೊಟ್ಟಿದೆ. ಹೀಗಾಗಿ ಏನು 15 ದಿನಗಳ ಒಂದು ಹೆಚ್ಚುವರಿ ಕಾಲಾವಕಾಶ ಸಿಗಬಹುದು ಎನ್ನುವಂಥ ನಿರೀಕ್ಷೆಗಳಿತ್ತು. ಸೊ ಅದರಲ್ಲೂ ಈಗ ಆಲ್ಮೋಸ್ಟ್ 5 ದಿನಗಳು ಅವಕಾಶಗಳು ಕಡಿಮೆಯಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಕಾಸರಗೋಡು ಬಾರ್ಡರ್ ಉಂಟು ಅದನ್ನ ಬಾಕಿ ಬಿಟ್ರೆ ತಲೆಬಡಿ ಬಿಡುತ್ತಿದೆ ಬಿಡುವುದಿಲ್ಲ. ಇದರಲ್ಲಿ ಸಿಗೋದು ಇದು ನೋಡಿ ಡೆಪ್ತ್ ನೋಡಿ.